ಸಕಲ ಋಷಿ ಶ್ರೇಷ್ಠರಿಂದ ಅರ್ಚಿಸಲ್ಪಟ್ಟ ಮಹಾಗಣಪತಿಯನ್ನು ನಾವೆಲ್ಲ ಸ್ಮರಿಸುತ್ತಾ ಕಾರ್ಯಕ್ರಮಕ್ಕೆ ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯನ್ನು ಸ್ಮರಿಸ್ತಾ ಇದ್ದೇವೆ. ಇದೀಗ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮಹಾಗಣಪತಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿ ಶಾಂತಂ ಮಹಾದೇವಸುತಂ ಗುರುಗುಹನುತಂ ಮಾಲಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಭೂಷಿಗವಾಗನಮೋದಕಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಭೂಷಿಗವಾಗನಮೋದಕಪ್ರಿಯಂ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿ ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ. ಅದೇ ರೀತಿ ಇದೀಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನೃತ್ಯದ ಮೂಲಕ. ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಕರ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯ
ಹೃದಯದ ಸುಸ್ವಾಗತ. ಜನ್ಮವೇ ದೇವರ ದಾನ, ಲೋಕವೇ ತುಂಬಿದೆ ದೇವರ ಪ್ರೇಮ. ದರಿ ದರಿ ದದ ಪದ ಗ ಪಗರಿ ದರಿ ಗರಿ ಗ ಪಗ ಪದ ಪದ ದರಿ ಗ ಪದ ದರಿ ಗ ಪರಪ್ರೇಮದಲ್ಲಿ ದೇವರ ವಾಸ, ಪರಸೆರೆಯಲ್ಲಿ ದೇವ ಸನ್ಮಾನ. ಪ್ರೇಮವು ಸಹಿಸುವುದು, ಪ್ರೇಮವು ಕ್ಷಮಿಸುವುದು, ಪ್ರೇಮಕ್ಕೆ ಸಾವಿಲ್ಲ, ಪ್ರೇಮವೇ ಸರ್ವಸ್ವ, ಪ್ರೇಮವೇ ಸತ್ಯ, ಪ್ರೇಮವೇ ನಿತ್ಯ, ಪ್ರೇಮದಿಂದ ಒಂದಾಗೋಣ. ಕರ ಮುಗಿದು ಸ್ವಾಗತ, ಪ್ರೇಮದ ಮಂತ್ರಣ, ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ. ಸಂಭ್ರಮದ ಈ ಉತ್ಸವ, ಹೃದಯದ ಸುಸ್ವಾಗತ. ಸಂಭ್ರಮದ ಈ ಉತ್ಸವ, ಹೃದಯದ ಸುಸ್ವಾಗತ. ನಾಟ್ಯಕ್ಕೆ ಅಧಿಪತಿ ನಟರಾಜ. ಭರತನಾಟ್ಯ ಮಾರ್ಗದಲ್ಲಿ ಕೌತ್ವಂ ಎನ್ನುವಂಥದ್ದು ಒಂದು ಪದಂ ಆಗಿದೆ. ಈ ಕೌತ್ವಮನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಇದೀಗ ಪ್ರದರ್ಶಿಸಲಿದ್ದಾರೆ. ನಟೇಶ ಕೌತ್ವಂ. ಸನ್ನುದ ಪಾದ ಕಿವಿ ಜಂ ಜಂ ಜನ 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 ನೂಪುರಲಯ ಗದಿ ಜಯ 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 ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕುಡು ತಗುದರೆ ಗಿಡ ತಗದ ತಕ್ಕಿಡ ಗಿಡ ತಗ ದಿಕ್ಕಿಡ ಗಿಡ ತಗ ತಾಂಡ ವಿಧಂಬರ ದಿಕ್ಕಿಡ ಗಿಡ ತಗ ದಿಗಿದರಿ ಗಿಡ ತಗ ವ್ಯಾಘ್ರ ಚರ್ಮದರ ತ್ರಿಶೂಲಧರ ನಮ್ ಕಿಡ ಕಿಡದಾಗ ನಮ್ ಕಿಡ ಕಿಡದಾಗ ತ್ರಿನೇತ್ರ ಶಂಕರ ತಕ್ಕಿಡ ಗಿಡದಾಗ ದಿಕ್ಕಿಡ ಗಿಡದಾಗ ತಾಂಡವಿ ದಂಬರ ದಿಕ್ಕಿಡ ಗಿಡದಾಗ ದಿಗಿದರಿ ಗಿಡದಾಗ ವ್ಯಾಘ್ರ ಚರ್ಮಧರ ತುಮ್ ಕಿಡ ಕಿಡದಾಗ ನಮ್ ಕಿಡ ಕಿಡದಾಗ ತ್ರಿಶೂಲಧರ ನಮ್ ಕಿಡ ಕಿಡದಾಗ ನಮ್ ಕಿಡ ಕಿಡದಾಗ ತ್ರಿನೇತ್ರ ಶಂಕರ ನಂದಿವಾ ಕಿಡದಗ ತಗನಂ ಕಿಡದಗ ಉದತಗ ತತ್ತಗದೈ ಜಗ ಜಗ ಜಯ ಜಯ ಶಶಿರ ವಿಭೂಷಣ ರೂಪ ಭಯಂಕರ ಡಮರುಕ ಹಸ್ತ ತೃತೀಯ ಸಹಸ್ರ ದೀಕ್ಷಿತನಾಥ ನಟೇಶ ಕೌತ್ವಂ ತಗ ತಗದಾಂ ದಿಗಿ ದಿಗಿದೈ ಕಕ್ಕು ದಿಕ್ಕು ತಕ್ಕಿಟ್ಟ ತುಂ ಕಿಡ ಗಿಡ ತಗಿದೈ ತಂಗಿ ಕಿಡದಗ ಲಕ್ಷ್ಮಿ ವೈಕುಂಠ
ವೈಕುಂಠದ ಅಧಿಪತಿ ಶ್ರೀ ವಿಷ್ಣುವಿನ ಪತ್ನಿ. ಹಣ, ಐಶ್ವರ್ಯ, ಸಿರಿ, ಸಂಪತ್ತುಗಳ ಅಧಿದೇವತೆ ಎಂದು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಲಕ್ಷ್ಮಿಯನ್ನು ಮಹಾಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಭಗವಾನ್ ವಿಷ್ಣು ಅವತಾರ ಮಾಡಿದಾಗ ವಿಷ್ಣುವಿನ ಹೆಂಡತಿಯಾಗಿ ಅವಳು ಆತನ ಜೀವನ ಸಂಗಾತಿಯಾಗಿ ಜನ್ಮ ತೆಗೆದುಕೊಳ್ಳುತ್ತಾಳೆ. ಭಗವಾನ್ ವಿಷ್ಣು ವಾಮನ, ರಾಮ ಮತ್ತು ಕೃಷ್ಣನಂತೆ ಕಾಣಿಸಿಕೊಂಡಾಗ ಅವಳು ಪದ್ಮ, ಸೀತಾ ಮತ್ತು ರುಕ್ಮಿಣಿಯಾಗಿ ಕಾಣಿಸಿಕೊಂಡಳು. ಇದೀಗ ಪುರಂದರದಾಸರು ರಚನೆ ಮಾಡಿದಂತಹ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವಂತಹ ದಾಸರ ಪದಗಳಿಗೆ ನೃತ್ಯವನ್ನು ಮಾಡಲಿದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮವ್ವನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮವ್ವನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮವ್ವನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ, ಸಜ್ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತೂಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವಾಯುಪುತ್ರನಾದಂತಹ ಹನುಮಂತನು, ಈತನ ವೈಭವವನ್ನು ತಮ್ಮೆಲ್ಲರಿಗೂ ಗೊತ್ತು. ಶ್ರೀರಾಮನ ಆತ್ಮೀಯ ಭಕ್ತನಾದಂತಹ ಹನುಮಂತನ ಕೀರ್ತನೆಯೊಂದಿಗೆ ವಿದ್ಯಾರ್ಥಿಗಳು ಬರಲಿದ್ದಾರೆ. ಹನುಮಂತ ದೇವ ನಮೋ ನಮೋ, ಹನುಮಂತ ದೇವ ನಮೋ ನಮೋ, ಹನುಮಂತ ದೇವ ನಮೋ. ವನದಿಯನು ದಾಟಿ ದಾನವರ ದಂಡಿಸಿದ, ವನದಿಯನು ದಾಟಿ
ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ಮೆರೆದೆ, ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ಮೆರೆದೆ, ಭೂಮಿಗೆಗೆ ಮುದ್ರೆಯುಂಗುರವಿದೆ, ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ಮೆರೆದೆ, ಭೂಮಿಗೆಗೆ ಮುದ್ರೆಯುಂಗುರವಿದೆ, ಭೂಮಿಗೆಗೆ ಶ್ರೀಮದಾಚಾರ್ಯರ ಪುರಪತಿ ಎಂದೆನಿಪ, ಶ್ರೀಮಹಾಲಕ್ಷ್ಮಿ ನಾರಾಯಣ ರೂಪ, ಶ್ರೀಮದಾಚಾರ್ಯರ ಪುರಪತಿ ಎಂದೆನಿಪ, ಶ್ರೀಮಹಾಲಕ್ಷ್ಮಿ ನಾರಾಯಣ ರೂಪ, ಶ್ರೀಮನೋಹರ ಪುರಂದರ ವಿಠಲನ, ಶ್ರೀಮನೋಹರ ಪುರಂದರ ವಿಠಲನ, ಪ್ರೇಮದಾಳು ಹನುಮಂತ ಬಲವಂತ, ಶ್ರೀಮನೋಹರ ಪುರಂದರ ವಿಠಲನ, ಪ್ರೇಮದಾಳು ಹನುಮಂತ ಬಲವಂತ, ಹನುಮಂತ ದೇವ ನಮೋ, ಹನುಮಂತ ದೇವ ನಮೋ, ನಮೋ ಹನುಮಂತ ದೇವ ನಮೋ, ಹನುಮಂತ ದೇವ ನಮೋ, ದೇವ ನಮೋ, ಹನುಮ ಡಿ ವಿ ಜಿಯವರ 59 ಗೀತೆಗಳ ಸಂಕಲನ ಅಂತಃಪುರ ಗೀತೆ. ಹೊಯ್ಸಳ ಶಿಲ್ಪದ ಶಿಲಾಬಾಲಿಕೆಯರನ್ನು ಕುರಿತು ಬರೆದ ಮೊಟ್ಟ ಮೊದಲ ಕವನ ಸಂಗ್ರಹ, ಕನ್ನಡ ಕವನ ಸಂಗ್ರಹ. ಇಲ್ಲಿನ ವಸ್ತು ಅನೇಕ ಬಾರಿ ಅನೇಕ ಕಲಾವಿದರ ಸಂಗೀತ, ನೃತ್ಯ, ಚಲನಚಿತ್ರಗಳಿಗೆ ಈ ಡಿ ವಿ ಜಿಯವರ ಅಂತಃಪುರ ಗೀತೆ ಪ್ರಶಸ್ತಿಗೆ ಬಂತು. ಗುಂಡಪ್ಪನವರು ಸಂಗೀತ ರಸಿಕರಷ್ಟೇ ಅಲ್ಲ, ಸಂಗೀತ ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಾಗಿದ್ದಾರೆ. ಇದೀಗ ಅಂತಃಪುರ ಗೀತೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ. ಸಂಭ್ರಮದಲ್ಲವೇ ಬಲು ಚಂದವೇ ನೀ ಮಹಾನ
ಪರಮಾನಂದವೇ. ಆರೋ ನಿನ್ನಯ ಹೃದಗಾರದಿ ನರ್ತಿಸಿ ಮಾರುಶೂರತೆಯ ಪ್ರಚಾರಿಸುತ್ತೀರಿ. ಆರೋ ನಿನ್ನಯ ಹೃದಗಾರದಿ ನರ್ತಿಸಿ ಮಾರುಶೂರತೆಯ ಪ್ರಚಾರಿಸುತ್ತೀರಿ. ಸ್ಮೇರವದನನಮ್ಮ ಚನ್ನಕೇಶವರಾಯ, ಸ್ಮೇರವದನನಮ್ಮ ಚನ್ನಕೇಶವರಾಯ, ಓರೆಗಣಿಂ ಸಂದೆ ತೋರುತ್ತಲಿಹನೇನೆ. ಸ್ಮೇರವದನನಮ್ಮ ಚನ್ನಕೇಶವರಾಯ, ಸ್ಮೇರವದನನಮ್ಮ ಚನ್ನಕೇಶವರಾಯ, ಓರೆಗಣಿಂ ಸಂದೆ ತೋರುತ್ತಲಿಹನೇನೆ. ಏನಿ ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಲ್ಲವೇ ಬಲು ಚಂದವೇ, ಏನಿ ಮಹಾನಂದವೇ. ಪರ್ವತರಾಜನ ಮಗಳಾದಂತಹ ಪಾರ್ವತಿ ದೇವಿ ಇದೀಗ ಹಿಮಗಿರಿ ತನಯೆ ಎನ್ನುವಂತಹ ಕೃತಿಯನ್ನು ನೃತ್ಯ ಪ್ರದರ್ಶನವನ್ನು ಮಾಡಲಿದ್ದಾರೆ ಸಂಸ್ಥೆಯ ವಿದ್ಯಾರ್ಥಿಗಳಿಂದ. ಗಸನಿ ಸಗಸ ಸಗ ಮಗ ಮಗ ಸನಿ ದ ನಿ ಗಸ ಗಗ ಮಮ ದದ ನಿ ದ ಮಗ ಮದನಿ ಗಗ ಮಮ ದದ ನಿ ದ ಮಗ ಮದನಿ ಧನಿ ಸ ಸನಿ ಸ ನಿ ದ ಮಗ ಮನಿ ಸನಿ ಧನಿ ದ ಮಗ ಸ ಗ ಮದ ಮಗ ಮಗ ಸನಿ ಧನಿ ಸಗ ಸನಿ ಸ ಧನಿ ಸಗ ಸನಿ ಸ ನಿ ದ ಮಗ ಮನಿ ಸನಿ ಧನಿ ದ ಮಗ ಸ ಗ ಮದ ಮಗ ಮಗ ಸನಿ ಧನಿ ಸಗ ಸನಿ ಸ ಸ ಮಮ ಗ ಮಮ ಸ ಗ ಗ ನಿ ಸ ಸ ಸ ದ ದ ಮ ದ ದ ಸ ಮಮ ಸ ಗ ಗ ಸ ಮಮ ಗ ಮಮ ಸ ಗ ಗ ನಿ ಸ ಸ ಸ ದ ದ ಮ ದ ದ ಸ ಮಮ ಸ ಗ ಗ ಗ ಗ ಸ ಮಮ ಗ ದ ದ ಮ ನಿ ನಿ ದ ಸ ನಿ ಸ ಗ ಗ ಸ ಮಮ ಗ ದ ದ ಮ ನಿ ನಿ ದ ಸ ನಿ ಸ ಗ ಗ ಸ ಮಮ ಗ ದ ದ ಮ ನಿ ನಿ ದ ಸ ನಿ ಸ ನಿ ಸ 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 ನಿ ಸ ದ ಸ ಸ ಸ ಸ ಸ ಸ ಸ ಗ ಮ ಗ ಸ ಸ ಸ ಸ ಸ ಸ ಸ ನಿ ನಿ ಸ ದ ದ ನಿ ಮಮ ದ ಗ ಗ ಮ ಸ ನಿ ಸ ನಿ ನಿ ಸ ದ ದ ನಿ ಮಮ ದ ಗ ಗ ಮ ಸ ನಿ ಸ ನಿ ನಿ ಸ ದ ದ ನಿ ಮಮ ದ ಗ ಗ ಮ ಸ ನಿ ಸ ಸ ಸ ನಿ ದ ಮ ಗ ಸ ನಿ ದ ಸ पाशाङ्कुशेषु दण्डकरे परात्परे निज भक्त परे पाशाङ्कुशेषु दण्डकरे अम्ब परात्परे निज भक्त परे आचाम्बरे हरिकेश विलासे आचाम्बरे हरिकेश विलासे आनंद रूपे अमृत प्रतापे आनंद रूपे अमृत प्रतापे हिमगिरि तनये हे मलते अम्ब ईश्वरि श्रीललिते मामव हिमगिरि तनये हे मलते हे मलते हे मलते. ಬಹು ಪ್ರಾಚೀನ ಕಾಲದಿಂದ ಭಾರತದಲ್ಲಿನ ದೇವಾಲಯಗಳಲ್ಲಿ ದೇವತಾ ಪ್ರೀತ್ಯರ್ಥವಾಗಿ ದೇವದಾಸಿಯರಿಂದ ನೆರವೇರುತ್ತಿದ್ದಂತಹ ನೃತ್ಯಕ್ಕೆ ಕಥಕ್ ಎಂದು ಅಂತಹ ನೃತ್ಯವನ್ನು ಕಲಿಸಿಕೊಡುತ್ತಿದ್ದಂತಹ ಒಂದು ವರ್ಗದ ಬ್ರಾಹ್ಮಣ ಉಪಾಧ್ಯಾಯರಿಗೆ ಕಥಕ ಅಥವಾ ಕಥಿಕ ಎಂದು ಹೆಸರಿದೆ. ಉತ್ತರ ಹಿಂದೂಸ್ತಾನದಲ್ಲಿನ ಲಕ್ನೋ ಮತ್ತು ಜಯಪುರಗಳಲ್ಲಿ ಈ ನೃತ್ಯ ಕ್ರಮೇಣ ಅಭಿವೃದ್ಧಿಗೆ ಬಂದು ಪೂಜ್ಯ ಸ್ಥಾನವನ್ನು ಪಡೆಯುತ್ತಲ್ಲದೆ ಒಂದು ವಿಶಿಷ್ಟ ಸಂಪ್ರದಾಯವಾಗಿ ಬೆಳೆಯಿತು. ಇದೀಗ ಕಥಕ್ ಶಾಸ್ತ್ರೀಯ ನೃತ್ಯ ನಟರಾಜ ದೇವರ ಒಂದು
ಕೃತಿಯಾಗಿದೆ. ಇದೀಗ ಕಥಕ್ ವಿದ್ಯಾರ್ಥಿಗಳಿಂದ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. भो शंभो शिव शंभो स्वयं शंभो शिव शंभो स्वयं शंभो शिव शंभो स्वयं शंभो शिव शंभो स्वयं शंभो शिव शंभो स्वयंभो. शंभो शिव शंभो स्वयंभो. शिव शंभो स्वयंभो. शिव शंभो स्वयंभो. गंगाधर शंकर करुणाकर मामव भवसागर. गंगाधर शंकर करुणाकर मामव भवसागर. गंगाधर शंकर करुणाकर मामव भवसागर. Dimi kit tak tom 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 tari kit tak tom. मतंग मुनिवर वंदित ईशा सर्व दिगंबर वेशित वेशा. नृत्य निरंजन नृत्य नटेशा. मतंग मुनिवर वंदित ईशा सर्व दिगंबर वेशित वेशा. नृत्य निरंजन नृत्य नटेशा. सर्वेश सर्वेशा. ಪ್ರಾಚೀನ ತಮಿಳು ಸಾಹಿತ್ಯದಲ್ಲಿ ನದಿಯನ್ನು ಪುನ್ನಿ ಎಂದು ಕರೆಯುತ್ತಾರೆ. ಕಾವೇರಿಯು ದಕ್ಷಿಣ ಭಾರತದ ಜನರಿಗೆ ಪವಿತ್ರವಾದಂತಹ ನದಿಯಾಗಿದೆ ಮತ್ತು ಇದನ್ನು ಕಾವೇರಿ ಎಂಬ ದೇವತೆ ಎಂದು ಪೂಜಿಸಲಾಗುತ್ತದೆ. ಇದೀಗ ಕಾವೇರಿ ನದಿಯ ಬಗ್ಗೆ ಒಂದು ನೃತ್ಯ.
ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ವೈಯಾರಿ ಓ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ರಾಧೆಗೆ ಮಾಡುವೆ ಭಕ್ತಿಯ ವಂದನೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಕೊಡಗಲಿ ನೀ ಹುಟ್ಟಿ ಹರಿಯುವೆ ನದಿಯಿಂದ ತರುತ್ತಲಿ ಆನಂದ ಹಸಿರಿನ ಬೆಳಚಂದು ಕುಡಿಯುವ ಜಲ ತಂದು ಚಿಲ್ಲುವಿನಗೆ ಎಂಬ ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಹುಟ್ಟುವ ಕಡೆಯೊಂದು ಫಲ ಕೊಡು ಕಡೆಯೊಂದು ಸಾಗರದಲ್ಲಿ ನದಿಗೆಂದು ಸಂಗಮವು ತೌರಿನ ಮನೆಯುವುದು ಗಂಡನ ಮನೆಯುವುದು ಬೆಳ್ಳಿಗಿರಿಯುವುದು ಜೀವನವು ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನ ಮೆಚ್ಚಿದ ಮಡದಿಯು ಸಿಕ್ಕಿದವು ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ಓ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇಲ್ಲಿ ಆಡು ಭಾಷೆ ತುಳು. ಹಳ್ಳಿಗಳಲ್ಲಿ ಬೆಳಗ್ಗಿನ ಸಂದರ್ಭದಲ್ಲಿ ಎಲ್ಲ ಮನೆಗಳಲ್ಲಿ ಆಗುತ್ತಿರುವಂತಹ ಚಟುವಟಿಕೆಗಳು ಇದೀಗ ನೃತ್ಯದ ಮೂಲಕ ಪ್ರದರ್ಶಿಸಲಿದ್ದಾರೆ. ತುಳು ಭಾಷೆಯಲ್ಲಿ ಈ ನೃತ್ಯ ಇದೆ. ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಲಿದ್ದಾರೆ.
மூடையி கெம்பேருந்து பக்கில புலித்தண்டு கோரில கிளத்தண்டு மூடையி கெம்பேருந்து லக்கலே 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 ಎಂದದು ದೊಂಬುದ ರವಿ ಪಂಡುಂಡು ಪಕ್ಕಿಲ ಬುಲಿತಂಡ ಕೋರಿಲ ಕಿಲತಂಡ ಮೂಡಯಿ ಕೆಂಪೇರುಂಡು ಲಕ್ಕಲೆ 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 ಎಂದದು ದೊಂಬುದ ರವಿ ಪಂಡುಂಡು ದೊಂಬುದ ರವಿ ಪಂಡುಂಡು ದೊಂಬುದ ರವಿ ಪಂಡುಂಡು ನಡುಟಿತ್ತಿ ತೆರೆಕೊಂಡು ಮೆಲ್ಲನೆ ಮಾಯಿಂಡು ಪಚ್ಚೆ ಪಜಿರದ ಮಿತ್ತೆ ಪುರಲೊಂದು ಮುತ್ತುಲು ಜಾರದು ಬೂರುಂಡು ಪಚ್ಚಿರೆ ಗುದ್ದುದು ತಿನ್ಪುನ ಪರಬೆರೆ ತೆಮ್ಮೊದ ಸದ್ದಾಂಡು ಪಕ್ಕಿಲ ಬುಲಿತಂಡು ಕೋರಿಲ ಕಿಲತಂಡು ಮೂಡಯಿ ಕೆಂಪೇರುಂಡು ಲಕ್ಕಲೆ 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 ಎಂದದು ದೊಂಬುದ ರವಿ ಪಂಡುಂಡು ದೊಂಬುದ ರವಿ ಪಂಡುಂಡು ದೊಂಬುದ ರವಿ ಪಂಡುಂಡು ಕಡ್ಡನೆ ತರ್ಕೊಂದು ತುದೆ ನೀರು ಕನಯರೆ ಪೊನ್ನುಲೆ ಸಾಲುಂಡು ಕಡ್ಡಗು ಪೂಪಾಡ್ದು ಪೊಡಿಯಾದು ಬರತಿನ ರಂಗೋಲೆ ಪುಲ್ಲುಂಡು ತೊಟ್ಟಿಲ ಪುರುಬಾಲೆ ಲಕ್ಕದ ಅಪ್ಪೆನ ಲೆಪ್ಪುನ ಕೇನುಂಡು ಅಟ್ಟಿಲು ದಟ್ಟಣೆ ಮಲ್ತೆರು ಕೊಂಜವು ಮಾಡುಡೆ ಪುಗೆ ಪೋಪುಂಡು ಪಕ್ಕಿಲ ಬುಲಿತಂಡು ಕೋರಿಲ ಕಿಲತಂಡು ಮೂಡಯಿ ಕೆಂಪೇರುಂಡು ಲಕ್ಕಲೆ 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 ಎಂದದು ದೊಂಬುದ ರವಿ ಪಂಡುಂಡು ಲಕ್ಕಲೆ 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 ಎಂದದು ದೊಂಬುದ ರವಿ ಪಂಡುಂಡು. ಸಾಂಸ್ಕೃತಿಕ ಪರಿಷತ್ತು ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆ ಈ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡಲು ಅವಕಾಶ ಕೊಟ್ಟಂತಹ ಶಾಪಿ ಬಬ್ಬುಕಟ್ಟೆ ಇವರು ಸರ್ ಹಾಗೂ ವಿಶಾಖ್ ಸರ್ ಇವರಿಗೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನೃತ್ಯ ಪ್ರದರ್ಶನವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಯನ ಮೇಡಮ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಆದಿತ್ಯ ನೃತ್ಯ ಕೇಂದ್ರದ ಮಂಗಳೂರು ಹಾಗೂ ತಂಡದವರು ಶ್ರೀಮತಿ ವಿದುಷಿ ನಯನ ಕೇರವರು ದಯವಿಟ್ಟು ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಒಮ್ಮೆಲೆ ಒಂದು ಒಳ್ಳೆ ಫೋಟೋ ಸೆಷನ್ ಮೂಲಕ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಕನಸು ಕಂಡೆ ನಾನು ಕನಸುಗಾರ ನಾನು ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು. ಹೇ 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 ಹೇ
ಮಾಯೆ ಸೋಲದು ನಾಳೆಗೆ ಈ ಶುಭ ವೇಳೆ ನನಗೆ ಹೂಮಾಲೆ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು. ನಾಳೆ ಅನ್ನು ಮಾಯೆ ಇಂದು ತಿಳಿದರೆ ತಿಳಿದ ಮೇಲೂ ನಾ ಉಸಿರಾಡು ಹೇಗೆ. ನಮ್ಮ ನಯನ ಮೇಡಮ್ ಅವರ ತಾಯಿ ಶ್ರೀಮತಿ ಹರಿಣಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು. ಅಂತಹ ಮಕ್ಕಳನ್ನು ಪಡೆದ ನೀವೇ ಧನ್ಯರು. ಅದರಲ್ಲೂ ಒಂದು ಒಳ್ಳೆಯ ನಿಮ್ಮ ಗರಡಿಯಲ್ಲಿ ಇಂಥ ಪ್ರತಿಭಾವಂತ ನೃತ್ಯ ಪಟುಗಳನ್ನು ನೀವು ರೆಡಿ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಇನ್ನೊಬ್ಬರಿಗೆ ಅದು ಒಂದು ಮೋಟಿವೇಟ್ ಆಗ್ತಾರೆ. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ನಿಮಗೆಲ್ಲ. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶದ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುದ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿ. ದೇಶವಾಳಿದ ನಾಯಕರೇ ನಿಮಗಿದು ಕಾರ್ಯಕ್ರಮದ ಕೊನೆಯ ಘಟ್ಟ. ವೇದಿಕೆ ಮೇಲೆ ಇದುವರೆಗೂ ಸಾವಕಾಶವಾಗಿ ಕೂತ್ಕೊಂಡು ಈ ಸಭೆಯ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡು ಸಭಾ ಮರ್ಯಾದೆಗೆ ಕೊಡ್ತಾ ಎಲ್ಲ ಸಾಧಕರನ್ನು ಗೌರವಿಸ್ತಾ ಈ ಕಾರ್ಯಕ್ರಮದಲ್ಲಿ ಕೊನೆವರೆಗೂ ಉಳ್ಕೊಂಡಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಹಾಗೂ ಸೃಷ್ಟಿ ಶಕ್ತಿ ಸಂಸ್ಥೆ ಮೂಲಕ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಡಾಕ್ಟರ್ ನಮ್ಮ ಇಸಾಕ್ ದೊಡ್ಡೇರಿ ಸರ್ ಅವರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.